ಗ್ರಾಮ ಪಂಚಾಯತ್ ಆಡಳಿತಕ್ಕೆ ನಾಮಕರಣ ಮಾಡುವಂತ ಒಂದು ಪ್ರಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ಮಾಜಿ ಸಚಿವ ರಮನಾಥ್ ರೈ ಅವರು ಮಾತನಾಡಿದ್ದಾರೆ. ಸದಸ್ಯರ ಅವಧಿ ಮುಗಿದ ಮೇಲೆ ಚುನಾವಣೆಯನ್ನ ನಡೆಸಬೇಕು. ಆದರೆ ಕೊರೋನಾ ಲಾಕ್ಡೌನ್ ಕಾರಣದಿಂದಾಗಿ ಚುನಾವಣೆಯನ್ನ ನಡೆಸೋದಕ್ಕೆ ಸಾಧ್ಯ ಆಗಿಲ್ಲ. ಆದರೆ ಅವಧಿ ಮುಗಿದ ಬಳಿಕ ನಾಮಕರಣ ಹೇಗೆ ಸಾಧ್ಯ ಎನ್ನುವಂತ ಒಂದು ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ. ರಾಜ್ಯ ಸರ್ಕಾರ ಪ್ರಜಾಪ್ರಭುತ್ವ ವಿರೋಧಿ ಕೆಲಸವನ್ನ ಮಾಡ್ತಾ ಇದೆ. ರಾಜ್ಯ ಸರ್ಕಾರದ ನಡೆ ಏನಿದೆ ಅದನ್ನ ಕಾಂಗ್ರೆಸ್ ಖಂಡಿಸುತ್ತೆ. ಇನ್ನು ವಿಧಾನಸಭೆ ಅವಧಿ ಮುಗಿದಾಗಲೂ ಕೂಡ ನಾಮಕರಣ ಮಾಡ್ತಾರಾ ಎನ್ನುವಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದರ ಜೊತೆಗೆ ಇವರು ಇದೇ ರೀತಿ ಮಾಡೋದನ್ನ ನೋಡಿದ್ರೆ ವಿಧಾನಸಭೆಗೂ ಮುಂದೆ ನಾಮಕರಣ ಮಾಡಬಹುದು ಎಂಬ ಭಯ ಇದೆ ಎನ್ನುವಂತಹ ಮಾತುಗಳನ್ನ ಕೂಡ ಈ ಸುದ್ದಿಗೋಷ್ಠಿಯಲ್ಲಿ ಮಾಜಿ ಸಚಿವ ರಮನಾಥ್ ರೈ ಅವರು ಹೇಳಿದ್ದಾರೆ. ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಅವಧಿ ಮುಗಿದ ತಕ್ಷಣ ಚುನಾವಣೆ ಮಾಡಬೇಕು ಅಂತೇಳಿ ಕಾನೂನು ಇದೆ. ಆದರೆ ಕೊರೋನಾ ಸೋಂಕಿದೆ ಅನ್ನುವಂಥ ಕಾರಣಕ್ಕಾಗಿ ಅದನ್ನು ಮುಂದುವರಿಸ್ತಕ್ಕಂಥದ್ದು ಅನಿವಾರ್ಯ. ಹೌದು, ಅದಕ್ಕೆ ನಮ್ಮದು ತಕರಾರಿಲ್ಲ. ಇಲ್ಲಿವರೆಗೆ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಅವಧಿ ಪೂರ್ಣ ಆಗಿ ಚುನಾವಣೆ ಮಾಡಲಿಕ್ಕೆ ಸಾಧ್ಯ ಆಗದಿದ್ದರೆ ಇದ್ದ ಆಡಳಿತ ವ್ಯವಸ್ಥೆಯನ್ನು ಮುಂದುವರಿಸ್ತಕ್ಕಂಥ ಅಥವಾ ಆಡಳಿತಾಧಿಕಾರಿ ನೇಮಕ ಮಾಡತಕ್ಕಂಥ ಒಂದು ವಾಡಿಕೆ ಇದು ದೇಶದಲ್ಲಿ ಅನೇಕ ಸಂದರ್ಭದಲ್ಲಿ ಆಗಿದೆ. ಇವತ್ತು ನಿಗದಿತ ಸಮಯಕ್ಕೆ ಸರಿಯಾಗಿ ಚುನಾವಣೆ ಮಾಡಲಿಕ್ಕೆ ಆಗೋದಿಲ್ಲ. ನಾವು ತಿಳ್ಕೊಂಡಿದ್ದು ಆಡಳಿತಾಧಿಕಾರಿ ಮಾಡಬಹುದು ಅಥವಾ ಇದ್ದ ಪಂಚಾಯತ್ ವ್ಯವಸ್ಥೆಯನ್ನು ಮುಂದುವರಿಸುವಂಥದ್ದು ಆ ಅವಧಿಗೆ. ಯಾಕಂತಂದರೆ ನಮ್ಮ ರಾಜ್ಯದ ಪಂಚಾಯತ್ ಅಥವಾ ದೇಶದಲ್ಲಿ ಪಂಚಾಯತ್ ಚುನಾವಣೆ ಆಗಿರ್ತಕ್ಕಂಥದ್ದು ನಮ್ಮಲ್ಲಿ ಪಕ್ಷದ ಆಧಾರಿತವಾಗಿ ನಡೆದ ಚುನಾವಣೆ ಅಲ್ಲ, ಪಕ್ಷ ಚಿಹ್ನೆಯಲ್ಲಿ ಚುನಾವಣೆ ನಡೆದಿಲ್ಲ. ಆದ್ದರಿಂದಾಗಿ ಇದು ರಾಜ್ಯಕ್ಕೆ ರಹಿತವಾಗಿ ಇರತಕ್ಕಂಥ ಒಂದು ಪಂಚಾಯತ್ನ ಆಡಳಿತ ವ್ಯವಸ್ಥೆ. ಪಕ್ಷದವರು ಚುನಾವಣೆ ನಿಲ್ತಾರೆ, ಆದರೆ ಅದು ನೇರವಾಗಿ ಅವರು ಚಿಹ್ನೆ ಮೇಲೆ ಸ್ಪರ್ಧೆ ಮಾಡೋದಿಲ್ಲ. ಅದರಿಂದಾಗಿ ಅದು ಸ್ವತಂತ್ರವಾಗಿ ಇರ್ತಕ್ಕಂಥ ಒಂದು ಆಡಳಿತ ವ್ಯವಸ್ಥೆ ಅಂತ ನಾನು ತಿಳ್ಕೊಂಡಿದ್ದೆ. ಅವಧಿ ಮುಗಿದ ನಂತರ ನಾಮಕರಣ ಮಾಡತಕ್ಕಂಥದ್ದು ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಂಥ ಒಂದು ಕ್ರಮವನ್ನು ಯಾರೂ ಕೂಡ ಮಾಡಿಲ್ಲ ಇಲ್ಲಿವರೆಗೆ ಭಾರತದ ಇತಿಹಾಸದಲ್ಲಿ. ಅದರಿಂದಾಗಿ ಕಾಂಗ್ರೆಸ್ ಪಕ್ಷ ಅದನ್ನು ವಿರೋಧ ಮಾಡಿದೆ. ರಾಜ್ಯದಲ್ಲಿ ಕೂಡ ಇವತ್ತು ಜಿಲ್ಲಾ ಕಾಂಗ್ರೆಸ್ ನಾವು ಖಂಡಾತುಂಡವಾಗಿ ಇದನ್ನು ವಿರೋಧಿಸ್ತೇವೆ.